ನಾನು ನನ್ನ ಗಂಡನನ್ನು ಕೊಂದಿಲ್ಲ. ನನ್ನನ್ನು ಅಪಹರಿಸಿ ಮಾದಕ ದ್ರವ್ಯ ನೀಡಿ ಮತಿ ತಪ್ಪಿಸಿ ನನ್ನನ್ನು ಉತ್ತರ ಪ್ರದೇಶಕ್ಕೆ ಕೊಂಡೊಯ್ಯಲಾಯಿತು ಎಂಬ ಹೇಳಿಕೆಯನ್ನು ಕೊಲೆ ಆರೋಪಿ ಸೋನಂ ನೀಡಿದ್ದಾರೆ. ಬಂಧಿತರನ್ನು ವಿಶೇಷ ಪೊಲೀಸು ಪಡೆಯವರು ವಿಚಾರಣೆ ನಡೆಸಿದ್ದು, ಈ ಸಂದರ್ಭದಲ್ಲಿ ಸೋನಂ ನಾನಲ್ಲ, ನನ್ನನ್ನು ಅಪಹರಿಸಿ ಮಾದಕ ವಸ್ತು ನೀಡಿ ಮತಿ ತಪ್ಪಿಸಲಾಗಿತ್ತು ಎಂಬ ಹೇಳಿಕೆಯನ್ನು ನೀಡಿದ್ದಾಳೆ. ಇದೇ ವೇಳೆ ಸೋನಂಳ ಪ್ರಿಯತಮ ಎನ್ನಲಾದ ರಾಜ್ ಕುಶ್ವಾಹ ಕೊಲೆ ಮಾಡಿಲ್ಲ, ಆತನು ಇರುವೆ ಕೊಲ್ಲಲು ಹಿಂಜರಿಯುವವನು ಎಂದು ಆತನ ತಾಯಿ ಮಾಧ್ಯಮಗಳ ಮುಂದೆ ಅಲವತ್ತುಕೊಂಡಿದ್ದಾರೆ. ಉತ್ತರ ಪ್ರದೇಶದ ಗಾಜಿಪುರದ ಪೊಲೀಸರ ಪ್ರಕಾರ ಸಿಸಿಟಿವಿ ಸಾಕ್ಷ್ಯಗಳಂತೆ ಸೋನಂ ಒಂಟಿಯಾಗಿ ಇಲ್ಲಿಗೆ ಬಂದಿದ್ದಾಳೆ. ಸೋನಂ ನಡೆಸುವ ಸಂಸ್ಥೆಯಲ್ಲಿ ರಾಜ್ ಕುಶ್ವಾಹ ಕೆಲಸ ಮಾಡುತ್ತಾನೆ. ಕೆಲಸದ ಸಂಬಂಧ ಅವರು ಮಾತನಾಡಿದ್ದಾರೆ ಎಂಬ ಕಾರಣಕ್ಕೆ ಸಂಬಂಧ ಕಟ್ಟುವುದು ತಪ್ಪು. 20ರ ಯುವಕ ಕುಶ್ವಾಹನ ಮೇಲೆ ಗೂಬೆ ಕೂರಿಸಲಾಗಿದೆ. ಇದರ ಹಿಂದೆ ಬೇರೆಯದೇ ಕೈವಾಡವಿದೆ ಎನ್ನುತ್ತಾರೆ ರಾಜ್ ಕುಶ್ವಾಹರ ತಾಯಿ ಹಾಗೂ ಸಹೋದರಿಯರು. ಕಚೇರಿಯಲ್ಲಿ ಆತನು ಕೆಲಸವನ್ನು ಬಿಟ್ಟು ಎಲ್ಲಿಗೂ ಹೋಗುತ್ತಿರಲಿಲ್ಲ. ಬೇಕಾದರೆ ಕಚೇರಿಯಲ್ಲಿ ವಿಚಾರಿಸಿ ಎಂದು ಅವರು ಹೇಳುತ್ತಾರೆ. Tandoor Family Restaurant brings you Mangalorean Seafood Thali. More than 12 varieties of items available in Thali. Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karungalpadi, Mangalore. Contact 7760 609090.